ಇರುತ್ತಿದ್ದರೆ ಇಬ್ಬರು ಮಹಿಳೆಯರಿಗೂ ಅಪಾಯವಿತ್ತು ಎನ್ನುತ್ತಾರೆ. ತೌಡುಗೋಳಿ ಕ್ರಾಸ್ ಸಮೀಪ ಮಹಿಳೆಯನ್ನ ಅಪಘಾತದಿಂದ ಪವಾಡ ಸದೃಶ ಪಾರು ಮಾಡಿದ ಚಾಲಕ ತ್ಯಾಗರಾಜ್ ಇವರು. ಖಾಸಗಿ ಬಸ್ನಲ್ಲಿ 25 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು 19 ವರ್ಷಗಳಿಂದ ಒಂದೇ ರೂಟ್ನಲ್ಲಿ ಬಸ್ ಚಲಾಯಿಸುತ್ತಾ ಬಂದಿದ್ದಾರೆ. ಮಹಿಳೆಯನ್ನ ತನ್ನ ಸಮಯ ಪ್ರಜ್ಞೆಯಿಂದ ಪಾರು ಮಾಡಿದ ಆ ವಿಡಿಯೋ ವೈರಲ್ ಆಗ್ತಿದ್ದಂತೆ ಜನರಿಂದ ಪ್ರಶಂಸೆ ಸಿಕ್ಕಿದೆ. ಆದರೆ ಪೊಲೀಸ್ ಇಲಾಖೆ 148/23 ಕಲಂ 279 336 ಐಪಿಸಿ ಜೊತೆಗೆ ರೂಲ್ 212/2 RW 117 IMV ಕಾಯ್ದೆಯಡಿ ಚಾಲಕನ ವಿರುದ್ಧ ಪ್ರಕರಣ ದಾಖಲು ಮಾಡಿದೆ. ಆದರೆ ಜೂನ್ 19ರಂದು ಚಾಲಕನ ನಿಯಂತ್ರಣ ತಪ್ಪಿ ಕಾರು ಬೈಕೊಂದಕ್ಕೆ ಡಿಕ್ಕಿ ಹೊಡೆದು ಬಸ್ ನಿಲ್ದಾಣಕ್ಕೆ ಡಿಕ್ಕಿ ಹೊಡೆದು ನಿಂತಿತ್ತು. ಈ ಬಗ್ಗೆ ಪ್ರಕರಣ ದಾಖಲಾಗಿಲ್ಲ. ಆದರೆ ಜೀವ ಉಳಿಸಿದ ತ್ಯಾಗರಾಜ್ ಮೇಲೆ ಪ್ರಕರಣ ದಾಖಲಾಗಿದ್ದು ಸಾರ್ವಜನಿಕರು ಪ್ರಶ್ನಿಸುವಂತಾಗಿದೆ. ಬರ್ತಾ ಇದ್ದೆ ಬರುವಾಗ ಒಂದು ಹೆಂಗಸು ನನ್ನ ಅಡ್ಡ ಬಂತು. ನಾನು ಅವರನ್ನು ನನಗೆ ಆದಷ್ಟು ಟ್ರೈ ಮಾಡಿದೆ. ಅದು ಬ್ರೇಕ್ ಗಂಟಲ್ಲಿ ಇನ್ನೂ ಬ್ರೇಕ್ ಬಂದೆ ತೋರಿದೆ. ಮತ್ತೆ ಲೆಫ್ಟ್ ಸೈಡ್ ಒಂದು ಹೆಂಗು ಹೋಗ್ತಾ ಇದ್ರು ಅವರ ಮಗಳು. ಅವರು ಇಬ್ಬರು ಸಹ ಬಚಾವ್ ಮಾಡಿದ್ರು. ದೇವರದಿಂದ ಗಾಡಿ ಅದು ಖಂಡಿತ ಆಗಿತ್ತು. ಗಾಡಿ ಬ್ರೇಕ್ ಹಾಕಿ ತಕ್ಷಣ ಗಾಡಿ ನಿಲ್ಲಿತ್ತು. ಮತ್ತೆ ಅವರು ಆಚೆ ಗಾಡಿ ಕೇಸ್ ಮಾಡಿದ್ರು. ಮತ್ತೆ ಅಷ್ಟು ಸೇಫ್ ಮಾಡಿ